ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸುದೆ ನೇತ್ರಾವತಿ ಮಲ್ಪುವ ಸ್ವಾಮಿ ಹಿರೇ ಸ್ತುತಿ ಶಂಭೋ ಶಂಕರ ಮಹಾದೇವ ಹರ 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 ಶಿವ ಶಿವ. ಮಂಗಳೂರು ಮಹಾನಗರದ ಪೂರ್ವ ದಿಕ್ಕಿನಲ್ಲಿನ ಜಪ್ಪಿನಮೊಗರು ಗ್ರಾಮದ ಕಡೇಕಾರು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಪುರಾತನ ಐತಿಹಾಸಿಕ ಹಿನ್ನೆಲೆಯುಳ್ಳ ದೇವಸ್ಥಾನವಾಗಿದೆ. ಪುಣ್ಯದ ಮಣ್ಣೆಡೆ ವನದುರ್ಗಿ ನೆಲೆತಿರೆ ಭಕ್ತರೆ ಸೇರಿದೆ ಭಕ್ತಿಡೆ ಸುಗಿತೆರೆ ಸುದಿತಾ ಬರಿದೆನೆ ನಾಗಾದೇವಿರೆ ಈ ಒಂಜಿ ಸನ್ನಿಧಿಡು ನಿಲೆಗಾದ ಉಂತಿಯರು ಸುಡುಪಿ ಲಕ್ಷಿತ್ರೋಡು ಉಂತಿನಾರು ಮಲ್ಲಿಕಾರ್ಜುನ ದೇವಿರಾರು ತುಳ್ಳಾಣ ಬಣ್ಣದ ಸತ್ಯ ರೂಪ ಸುದೆ ಬರಿತ ಲಿಂಗ ರೂಪ ಪರಪೂನ ಸುದೆ ನೇತ್ರಾವತಿ ಮಲ್ಪುವ ಸ್ವಾಮಿ ಹಿರೇ ಸ್ತುತಿ ಶಂಭೋ ಶಂಕರ ಮಹಾದೇವ ಹರ 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 ಶಿವ ಶಿವ. ಈ ದೇವಸ್ಥಾನದ ಜೀರ್ಣೋದ್ಧಾರ ಮಹತ್ವಾಕಾಂಕ್ಷೆಯಿಂದ 1974ರಲ್ಲಿ ಯುವ ಸಮುದಾಯ ಒಳಗೊಂಡ ಕಡೇಕಾರು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಸೇವಾ ಸಮಿತಿ ಹುಟ್ಟಿಕೊಂಡಿತು. ಜಾತ್ರೆ, ಉತ್ಸವ, ನವರಾತ್ರಿ, ನಾಗರ ಪಂಚಮಿ ಹೀಗೆ ಕ್ಷೇತ್ರದಲ್ಲಿ ನಡೆಯುವ ಉತ್ಸವಗಳನ್ನ ನಡೆಸಿಕೊಂಡು ಬರ್ತಾ ಇರೋದನ್ನ ಕಾಣಬಹುದು. ಶಂಕರ ಮಹಾದೇವ ಹರ 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 ಶಿವ ಶಿವ. ಶಕ್ತಿಯೇ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ಮಲ್ಲಿಕಾರ್ಜುನ ನಿತ್ಯ ಪೂಜೆ ದಾನಿ ಬರ್ಪಿ ಜರಬಾನಿ ಪುಣ್ಯದ ಜಾಗೆಡೀರಿ ಸತ್ಯ ಹೊರಿತು ನಿಲೆತರು. 1986ರಲ್ಲಿ ಕಡೇಕಾರು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಸೇವಾ ಟ್ರಸ್ಟ್ ಎಂಬ ಸ್ವತಂತ್ರ ಸಂಸ್ಥೆಯನ್ನ ಆಡಳಿತಕ್ಕೆ ತರಲಾಯಿತು. ಪೂಜನೀಯ ಶಾಂತಯೂರು ನಿರ್ಮಿಸಿದ ದೇವಸ್ಥಾನ ಎಂಬ ಇತಿಹಾಸ ಇದೆ. ಸ್ವಾಮಿ ಮಲ್ಲಿಕಾರ್ಜುನ ಬೆರ್ಮೆರೆ ಸೃಷ್ಟಿದ ತುಳುವ ನಾಡಡ ಸುದುಪಿಲ ಪಂಪಿನ ಪುಣ್ಯ ಪುಡು ಸುದೆ ಬರಿ ಕುಲ್ಲೊಂದು ಸತ್ಯೋನು ಕಾತೊಂದು ಭಕ್ತಿರೆ ಕಾಪುನ ಪರ ಶಿವನೇ ಈ ಊರ ಪುರ್ಲುಗೋ ಸುದೆ ತಾತಿರ್ಲಗ ನೇತ್ರಾವತಿ ಮುಲ್ಪ ಸುದೆಯಾದ ಪರತಲು ಲಿಂಗಾರು ಕೊಡು ಕಾಣಿ ಕೊಡು ಬೆರಬಿ ಎಂಗೆ ಭಕ್ತಿದ ದೇವರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮಲ್ಲಿಕಾರ್ಜುನ ಸುದಪಿ ಲಕ್ಷಿತ್ರೋಡು ಉಂತಿನಾರು ಮಲ್ಲಿಕಾರ್ಜುನ ದೇವಿರಾರು ತುಳ್ಳಾಣ ಬಣ್ಣದ ಸತ್ಯ ರೂಪ ಸುದೆ ಬರಿತ ಲಿಂಗ ರೂಪ ಪರಪೂನ ಸುದೆ ನೇತ್ರಾವತಿ ಮಲ್ಪುವ ಸ್ವಾಮಿ ಹಿರೇ ಸ್ತುತಿ ಶಂಭೋ ಶಂಕರ ಮಹಾದೇವ ಹರ 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 ಶಿವ ಶಿವ. ದೇವಸ್ಥಾನದ ಎದುರು ಪೂಜ್ಯ ಗುರು ಶಾಂತಯ್ಯರ ಕಟ್ಟೆ ಪಕ್ಕದಲ್ಲಿಯೇ ಮೂಲನಾಗರಬನ ನಾಗಯಕ್ಷಿ ದೇವಸ್ಥಾನ. ಒಳ ಹೋಗುವಾಗ ಶಿಲಾಬಾಲಿಕೆಯರೀರ್ವರ ನಾಟ್ಯ ಭಂಗಿಯಲ್ಲಿ ಭಕ್ತರನ್ನ ಸ್ವಾಗತಿಸುವುದನ್ನ ಕಾಣಬಹುದು. ಸ್ವಾಮಿ ಹಿರೇ ಸ್ತುತಿ ಶಂಭೋ ಶಂಕರ ಮಹಾದೇವ ಹರ 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 ಶಿವ ಶಿವ. ಭಕ್ತರು ಕಾಣಿಕ ತೆರಿದರು ಉಡಲದ ದುನಿಪಾಲೆ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ
ದೇವಸ್ಥಾನದ ಎದುರು ಬೃಹದಾಕಾರದ ಅಶ್ವತ್ಥ ವೃಕ್ಷವನ್ನ ಕಾಣಬಹುದು. ಈ ವೃಕ್ಷ ಈ ದೇವಸ್ಥಾನದ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ. ಕ್ಷೇತ್ರೋಡು ಉಂತಿನಾರು ಮಲ್ಲಿಕಾರ್ಜುನ ದೇವೇರಾರು ತುಳ್ಳಾಣ ಮಣ್ಣದ ಸತ್ಯ ರೂಪ ಸುದೆ ಬರಿತ ಲಿಂಗ ರೂಪ ಪರಪೂನ ಸುದೆ ನೇತ್ರಾವತಿ ಮಲ್ಪುವ ಸ್ವಾಮಿ ಹಿರೇ ಸ್ತುತಿ ಶಂಭೋ ಶಂಕರ ಮಹಾದೇವ ಹರ 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 ಶಿವ ಶಿವ ಪುಣ್ಯದ ಮಣ್ಣೆಡೆ ವನದುರ್ಗಿ ನಿಲ್ತಿರೆ ಭಕ್ತರೆ ಸೇರಿರೆ ಭಕ್ತಿಡೆ ಸುಗಿತೆರೆ ಸುದಿತಾ ಬರಿದೇನೆ ನಾಗ ಗರ್ಭಗುಡಿಯಲ್ಲಿ ಶ್ರೀ ಮಲ್ಲಿಕಾರ್ಜುನ, ಗರ್ಭಗುಡಿಯ ಹಿಂಬದಿಯಲ್ಲಿ ಗಣಪತಿ, ಸುಬ್ರಹ್ಮಣ್ಯ, ದುರ್ಗೆಯ ಪ್ರತ್ಯೇಕ ಗುಡಿಗಳನ್ನ ಕಾಣಬಹುದು. ಮಲ್ಲಿಕಾರ್ಜುನ ದೇವೇರಾರು ತುಳ್ಳಾಣ ಬಣ್ಣದ ಸತ್ಯ ರೂಪ ಸುದೆ ಬರಿತ ಲಿಂಗ ರೂಪ ಪರಪೂನ ಸುದೆ ನೇತ್ರಾವತಿ ಮಲ್ಪುವ ಸ್ವಾಮಿ ಹಿರೇ ಸ್ತುತಿ ಶಂಭೋ ಶಂಕರ ಮಹಾದೇವ ಹರ 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 ಶಿವ ಶಿವ. ದೇವಸ್ಥಾನದ ಹಿಂಬದಿಯಲ್ಲಿ ಅಂದ್ರೆ ಪಕ್ಕದಲ್ಲಿಯೇ ಭಂಡಾರದ ಮನೆಯನ್ನು ನೋಡಬಹುದು. ಉತ್ಸವ ಕಾಲದಲ್ಲಿ ಈ ಮನೆಯಿಂದ ದೇವಸ್ಥಾನಕ್ಕೆ ಭಂಡಾರ ಬಂದು ಜಾತ್ರೆ ಪ್ರಾರಂಭಗೊಳ್ಳುತ್ತದೆ ಎಂಬ ಪ್ರತೀತಿ ಇದೆ. ಪಂಜುರ್ಲಿ, ಕುಳಿಗ, ಪಕ್ಕದಲ್ಲಿಯೇ ಕಲ್ಲೂಟಿ, ಕಲ್ಕುಡ ಗುಡಿಯನ್ನ ಕಾಣಬಹುದು. ಶ್ರೀ ಚರಣವ ಬಿಡೆ ನಿನ್ನ ಶ್ರೀ ಚರಣವ ಬಿಡೆ ನಿನ್ನ ಶ್ರೀ ಚರಣವ ಬಿಡೆ ನಿನ್ನ ಶ್ರೀ ಚರಣವ. ಸಂಸಾರಕ್ಕಾಗಿ ಧರ್ಮದ ದಾರಿಯಿಂದ ದೂರಾದೆನು, ಸಂಸಾರಕ್ಕಾಗಿ ಧರ್ಮದ ದಾರಿಯಿಂದ ದೂರಾದೆನು, ಐಶ್ವರ್ಯ ಅಹಂಕಾರಗಳ ಸಂಗದೊಳಗೆ ನಾನು, ಐಶ್ವರ್ಯ ಅಹಂಕಾರಗಳ ಸಂಗದೊಳಗೆ ನಾನು. ಈ ಕ್ಷೇತ್ರದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶಿವಣ್ಣ ಅವರು ಕ್ಷೇತ್ರದ ಕುರಿತು ಈ ರೀತಿ ಹೇಳುತ್ತಾರೆ. ಕಡೆಕಾರು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ, ಇದರ ಸಾಧಾರಣ 600 ವರ್ಷದ ಇತಿಹಾಸ ಇದೆ. 4 ದೇವರು, ಮಲ್ಲಿಕಾರ್ಜುನ ದೇವರು, ಸುಬ್ರಹ್ಮಣ್ಯ, ಗಣಪತಿ, ಸುಬ್ರಹ್ಮಣ್ಯ ಹಾಗೂ ದುರ್ಗೆ ದೇವಿ, ಇಲ್ಲಿ 4 ದೇವರುಗಳಿದ್ದಾರೆ. ಅದೇ ರೀತಿ ಹೊರಗಡೆ ನಾಗಯಕ್ಷಿ, ಅದೇ ರೀತಿ 4 ದೈವಗಳಿವೆ. ಕಲ್ಲುಟ್ಟಿ, ಕಲ್ಕುಡ, ಗುಳಿಗ, ಪಂಜುರ್ಲಿ. ಅದೇ ರೀತಿ ಸಿರಿಯಮ್ಮಜ್ಜಿ ಹೇಳಿ ಒಂದು ಶಕ್ತಿ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಭಂಡಾರದ ಮನೆ ಇದೆ. ಅಲ್ಲಿ ಅನ್ನಪೂರ್ಣೇಶ್ವರಿ ಹಾಗೂ ಕೊರತಿ ಎಂಬ ದೈವ ಇದೆ. ಇದರ ಈಗ ನಮ್ಮಲ್ಲಿ ಬ್ರಹ್ಮಕಲಶ ಆಗಿ 12 ವರ್ಷ ಕಳೆದಿದೆ. ಈಗ ಆದಷ್ಟು ಬೇಗ ನಮ್ಮಲ್ಲಿ ಬ್ರಹ್ಮಕಲಶ ಆಗಬೇಕು. ಹಾಗೆ ನಮ್ಮ ಟ್ರಸ್ಟಿಗಳಿಂದ ನಾವೀಗ ಮೀಟಿಂಗ್ನಲ್ಲಿ ಇಟ್ಟು ಅದರ ಕಾರ್ಯವನ್ನು ಮುಂದುವರಿಸ್ತಾ ಇದ್ದೇವೆ. ಪ್ರಶ್ನಾ ಚಿಂತನೆಯೂ ಆಗಿದೆ ಹಾಗೂ ಶಿಲ್ಪಿಗಳನ್ನು ಕರೆಸಿ ದೇವಸ್ಥಾನದ ಗರ್ಭಗುಡಿಯೊಳಗೆ ಸ್ವಲ್ಪ ಕೆಲಸಗಳು ಆಗಲಿಕ್ಕಿದೆ. ಗುಂಡ ಬದಲಾವಣೆ ಆಗಬೇಕು ಹಾಗೂ ಹಣದ ಇದನ್ನು ಹೊಂದಿಕೊಂಡು ಒಂದು
ಪೂರ್ತಿಯಾಗಿ ತೆಗೆದು ಇಲ್ಲಿ ಯಾಕಂದರೆ ನೆರೆ ಬರ್ತಾ ಇದೆ 3 ಫೀಟ್ನಷ್ಟು ಇದನ್ನು ಎತ್ತರ ಮಾಡಿ ಪುನಃ ಇದನ್ನೆಲ್ಲ ಗೋಪುರವನ್ನು ಗರ್ಭಗುಡಿಯನ್ನೆಲ್ಲ ಕಟ್ಟಿ ಮತ್ತೆ ಬ್ರಹ್ಮಕಲಶ ಮಾಡುವ ಉದ್ದೇಶದಿಂದ ನಾವೀಗ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವರು MLA ಆದ ಮಾಜಿ ಮಿನಿಸ್ಟರ್ ಕೃಷ್ಣ ಪಾಲೆಮಾರ್ ಇದ್ದಾರೆ. ಅವರ ಸಹಭಾಗಿತ್ವದಲ್ಲಿ ನಾವು ಕುಟುಂಬದವರು ಎಲ್ಲ ಸೇರಿ ಈ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಮುಂದೆ ಹೊರಟಿದ್ದೇವೆ. ಬಂಧಿಯಾಗಿ ನೊಂದಿಹನಯ್ಯ ಮಲ್ಲಿನಾಥ, ನಿನ್ನ ನಾಮವ ನಾ ಬಿಡೆನು ಮಲ್ಲೇಶ, ನಿನ್ನ ನಾಮವ ನಾ ಬಿಡೆನು ಮಲ್ಲೇಶ. ಶ್ರೀ ಗುರು ಶಾಂತಯ್ಯ ಸ್ವಾಮಿ ನಿರ್ಮಿಸಿದ ಈ ಮಲ್ಲಿಕಾರ್ಜುನ ಕ್ಷೇತ್ರ ಪುರಾತನ ಐತಿಹಾಸಿಕ ಹಿನ್ನೆಲೆಯುಳ್ಳ ಕ್ಷೇತ್ರವಾಗಿದೆ. ಈ ಕ್ಷೇತ್ರದ ಮುಂದೆ ಇರುವ ಬೃಹದಾಕಾರದ ಆಲದ ಮರದ ಕ್ಷೇತ್ರದ ಇತಿಹಾಸಕ್ಕೆ ಸಾಕ್ಷಿಯನ್ನ ಎನ್ನಬಹುದು. ಮಾನಾಭಿಮಾನ ಮಾನಾಭಿಮಾನ ನಿನ್ನ ಪಾದದಲ್ಲಿ ಮಲ್ಲೇಶ, ಮಾನಾಭಿಮಾನ ನಿನ್ನ ಪಾದದಲ್ಲಿ ಮಲ್ಲೇಶ. ಬಿಡೆ ನಿನ್ನ ಶ್ರೀ ಚರಣವ, ಬಿಡೆ ನಿನ್ನ ಶ್ರೀ ಚರಣವ, ಬಿಡೆ ನಿನ್ನ ಶ್ರೀ ಚರಣವ, ಬಿಡೆ ನಿನ್ನ ಶ್ರೀ ಚರಣವ. ಈ ಕ್ಷೇತ್ರದ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ ಹರಿಪ್ರಸಾದ್ ಕ್ಷೇತ್ರದ ಕುರಿತು ಈ ರೀತಿ ಹೇಳ್ತಾರೆ. ನಮ್ಮ ಈ ದೇವಸ್ಥಾನದ ಮೂಲ ರೂವಾರಿ, ಮೂಲ ಪುರುಷ ಅಂದರೆ ನಮ್ಮ ಪೂರ್ವಜರಾದ ಶ್ರೀ ಗುರು ಶಾಂತಯ್ಯ ಸ್ವಾಮಿಯವರು ಸುಮಾರು 600 ವರ್ಷಗಳ ಹಿಂದೆ ತಮ್ಮ ತಪೋಬಲದಿಂದ ಈ ಒಂದು ಕ್ಷೇತ್ರವನ್ನು ಆವಾಗ ಉಂಟು ಮಾಡಿದ್ದಾರೆ ಅಂತ ನಮ್ಮ ಒಂದು ಹಿಂದಿನಿಂದ ಬಂದ ನಮ್ಮ ಒಂದು ನಂಬಿಕೆ. ಹಾಗೆ ಅದು ಸತ್ಯವೂ ಹೌದು. ಸುಮಾರು ಅಷ್ಟಮಂಗಳ ಪ್ರಶ್ನೆಯಲ್ಲಿ ಇದೆಲ್ಲ ದೃಢೀಕರಣಗೊಂಡಿದೆ. ಹಾಗೆ ಈ ಕ್ಷೇತ್ರ ಅವರು ಶ್ರೀ ಮಲ್ಲಿಕಾರ್ಜುನ ದೇವರು, ಹಾಗೆ ಗಣಪತಿ, ಸುಬ್ರಹ್ಮಣ್ಯ ಹಾಗೂ ದುರ್ಗಾಮಾತೆ ಇವರೆಲ್ಲರನ್ನು ಇಲ್ಲಿ ಒಂದೇ ಪೀಠದೊಳಗೆ ಹಿಂದೆ ಪೂಜಿಸ್ತಾ ಇರುವಂಥ ಕ್ರಮ ಇತ್ತು. 1990ರಲ್ಲಿ ಆದ ಬ್ರಹ್ಮಕಲಶದಲ್ಲಿ ಆಗ ಅದನ್ನು ನವೀಕರಣಗೊಂಡು ಆಗ ಒಂದು ಗುಡಿ ಮಾತ್ರ ಇತ್ತು ಇಲ್ಲಿ. ಆಮೇಲೆ ಇದನ್ನು ನವೀಕರಿಸಿ ಸುತ್ತು ಪೌಳಿಗಳನ್ನು ಆವಾಗ ಮಾಡಲಾಗಿತ್ತು. ತದನಂತರ 2005ರಲ್ಲಿ ನಡೆದ ಪ್ರಶ್ನಾಚಿಂತನದಲ್ಲಿ ಈ ಎಲ್ಲ ದೇವರುಗಳನ್ನು ಬೇರೆ ಬೇರೆಯಾಗಿ ಪೂಜಿಸಬೇಕೆಂಬ ನಮಗೆ ಒಂದು ಸೂಚನೆ ದೇವರಿಂದ ಬಂದಿತ್ತು ಅಷ್ಟಮಂಗಳದ ಮುಖಾಂತರ. ಆ ನಿಟ್ಟಿನಲ್ಲಿ ನಾವು ಗಣಪತಿ, ಸುಬ್ರಹ್ಮಣ್ಯ, ದುರ್ಗಾಮಾತೆ ಮತ್ತು ತಾಯಿ ಅದನ್ನು ಬೇರೆ ಬೇರೆಯಾಗಿ ಪ್ರತಿಷ್ಠಾಪನೆ ಮಾಡಿ ಆಗಿನ ಹಿಂದಿರುವ ಟ್ರಸ್ಟ್ನ ಒಂದು ಮುಖಂಡತ್ವದಲ್ಲಿ ಅಂದಿನ ಎಲ್ಲರೂ ಹಿರಿಯರು ಸೇರಿಕೊಂಡು ಅದನ್ನು ಬ್ರಹ್ಮಕಲಶ ಮಾಡಿದ್ದರು. ಈಗ ಸುಮಾರು 17 ವರ್ಷಗಳು ಕಳೆಯಿತು. ಈಗ ನಮಗೆ ಇತ್ತೀಚೆಗೆ ಅಷ್ಟಮಂಗಳ ಪ್ರಶ್ನೆ ಮುಕ್ತಾಯವಾಗಿದೆ. ಅದರಲ್ಲಿ ಕಂಡುಬಂದಂತೆ ಇಲ್ಲಿರುವ ಮೂಲ ದೇವರು ಶ್ರೀ ಮಲ್ಲಿಕಾರ್ಜುನ ಹಾಗೂ ಅದರಲ್ಲಿರುವ ಲಿಂಗ ಹಾಗೂ ಪಾಣಿಪೀಠ ಇದು ಸ್ವಲ್ಪ ವ್ಯತ್ಯಾಸ ಕಂಡುಬರುವುದರಿಂದ ನೀವು ಅದನ್ನು ಆದಷ್ಟು ಬೇಗ ಬದಲಾವಣೆ ಮಾಡಿ ಅದನ್ನು ಸಂಬಂಧಪಟ್ಟ ಶಿಲ್ಪಿಗಳು ಹಾಗೆ ತಂತ್ರಿಗಳು ಹಾಗೆ ಇವರನ್ನೆಲ್ಲ ಸೇರಿಕೊಂಡು ಅವರ ಸಹಭಾಗಿತ್ವದಲ್ಲಿ ಹೇಗೆ ಆಗಬೇಕು ಅದನ್ನು ಆ ರೀತಿ ಬದಲಾವಣೆ ಮಾಡಿ ನವೀಕರಣ ಮಾಡಬೇಕಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವೀಗ ಅದೇ ಅಧ್ಯಕ್ಷರು ಹೇಳಿದಾಗೆ ಅದರಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ಹಾಗೆ ನಮ್ಮ ಕುಟುಂಬದವರಾದ ಶ್ರೀ ಕೃಷ್ಣ ಪಾಲೆಮಾರು ಅವರು ನಮ್ಮ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಹಾಗೆ ಅವರನ್ನು ಸೇರಿಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ನಮಗೀಗ ಮೂಲವಾಗಿ ಆಗಬೇಕಾಗಿರೋದು ಲಿಂಗ ಮತ್ತು ಪಾಣಿಪೀಠ ಮತ್ತು ಗರ್ಭಗುಡಿಯ ಸರಿಯಾದ ಒಂದು ಸ್ತರದಲ್ಲಿ ಶಾಸ್ತ್ರೋಕ್ತವಾಗಿ ಅದು ಆಗಬೇಕಂತ ನಮ್ಮ ಒಂದು ದೃಢವಾದ ಒಂದು ಹೆಜ್ಜೆ. ನಾವು ಟ್ರಸ್ಟಿಗಳೆಲ್ಲರೂ ಸೇರಿ ಈ ದಿಸೆಯಲ್ಲಿ ಸುಮಾರು ಮೀಟಿಂಗ್ಗಳನ್ನು ಕೂಡ ಸಭೆಯನ್ನು ಮಾಡಿದ್ದೇವೆ. ಎಲ್ಲದರಲ್ಲೂ ಅದೇ ರೀತಿ ಮೂಡಿ ಬಂದಿದೆ ಒಂದು ಅಭಿಪ್ರಾಯ. ಹಾಗೆ ನಾವು ಇದನ್ನು ಕ್ರಮೇಣ ಈ ಕೆಲವೇ ತಿಂಗಳುಗಳಲ್ಲಿ ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಇಡುವುದರಲ್ಲಿ ಇದ್ದೇವೆ. ಒಂದು ಮಾಡುವುದಾದರೆ ಪಾಲೆಮಾರ್ ಕೂಡ ಮೊನ್ನೆ ಹೇಳಿದರು ಮೀಟಿಂಗಲ್ಲಿ, ಇದು ನೆರೆ ಬರುವ ಪ್ರದೇಶ ಆದ್ದರಿಂದ ಇಲ್ಲಿ ನೀರು ತುಂಬುತ್ತದೆ. ಮಳೆಗಾಲಕ್ಕೆ ಸ್ವಲ್ಪ ನೆರೆ ಬಂದರೆ ಇಲ್ಲಿ ಕೆಳಗೆ ನೀರು ಬರ್ತದೆ. ಆದ್ದರಿಂದ 3 ಫೀಟ್ ಇಡೀ ದೇವಸ್ಥಾನದ ಗ್ರೌಂಡ್ ಲೆವೆಲನ್ನು 3 ಫೀಟ್ ಏರಿಸಿ ಅದರ ಮೇಲೆ
ಈಗ ಶಿಲ್ಪಿಗಳ ಹತ್ರ ನಾವು ಮೊನ್ನೆ ಹೋಗಿ ಮಾತಾಡಿದ್ದೇವೆ, ನಾವು ಅಧ್ಯಕ್ಷರಾಗಿ ಟ್ರಸ್ಟಿಗಳು ಹೋಗಿ ಅವರು ಸಹ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು 3 ಫೀಟ್ ಏರಿಸಿ ಅದರ ಮೇಲೆ ಅವರು ಪ್ಲ್ಯಾನ್ ಎಲ್ಲ ಕೊಟ್ಟಿದ್ದಾರೆ. ಆ ರೀತಿ ನೀವು ಮುಂದುವರಿಸಿ ಅಂತ ಭಾಳ ಚೆನ್ನಾಗಿ ಒಂದು ಇದನ್ನು ಸಹ ಕೊಟ್ಟಿದ್ದಾರೆ ಅವರು. ಅದನ್ನು ನಾವೀಗ ಮಾಡೋದರಲ್ಲಿ ಮುಂದುವರಿತಾ ಇದ್ದೇವೆ. ಎಲ್ಲವೂ ಆ ದೇವರ ಒಂದು ಇಚ್ಛೆ, ಅವರು ಹೇಗೆ ನಡೆಸ್ತಾರೆ ಅಂತ ನಂಬಿಕೆ ನಮ್ಮೆಲ್ಲರಿಗೂ ಇದೆ. ಈ ಕ್ಷೇತ್ರ ಊರ ಪರವೂರ ಅಪಾರ ಭಕ್ತರನ್ನ ಹೊಂದಿದೆ. ಶ್ರೀ ಮಲ್ಲಿಕಾರ್ಜುನ ಕೇಳಿದ ವರವನ್ನ ಕೊಡುವ, ಕಷ್ಟಗಳನ್ನ ನಿವಾರಿಸುವ ದೇವರಾಗಿದ್ದಾರೆ. ಸಂಸಾರಕ್ಕಾಗಿ ಧರ್ಮದ ದಾರಿಯಿಂದ ದೂರಾದೆನು, ಸಂಸಾರಕ್ಕಾಗಿ ಧರ್ಮದ ದಾರಿಯಿಂದ ದೂರಾದೆನು, ಐಶ್ವರ್ಯ ಅಹಂಕಾರಗಳ ಸಂಗದೊಳಗೆ ನಾನು, ಐಶ್ವರ್ಯ ಅಹಂಕಾರಗಳ ಸಂಗದೊಳಗೆ ನಾನು ಬಂಧಿಯಾಗಿ ನೊಂದಿಹನಯ್ಯ ಮಲ್ಲಿನಾಥ. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ಪೂಜಾ ವಿಧಿ ವಿಧಾನಗಳ ಕುರಿತು ಈ ರೀತಿ ಹೇಳ್ತಾರೆ. 1 ವರ್ಷ ಚಿಲ್ಲರೆ ಆಯ್ತು ನಾನು ಬಂದು ಇಲ್ಲಿ. 1 ವರ್ಷದಿಂದ ವಿಶೇಷವಾಗಿ ಒಂದು ಹಬ್ಬದ ದಿನಗಳಲ್ಲಿ 6-7 ಹಬ್ಬಗಳು ಇಲ್ಲಿ ನಡೀತದೆ. ಅದರಲ್ಲಿ ಶಿವರಾತ್ರಿ ಮತ್ತು ನವರಾತ್ರಿ ಮತ್ತು ಚಂಪಾಷಷ್ಠಿ, ಹೀಗೆ ಒಂದು 6-7 ಜಾತ್ರೆ ಆಗುವುದಿಲ್ಲ, ಅಂತೂ ದೊಡ್ಡ ಹಬ್ಬಗಳು ನಡೀತದೆ. ಹರಕೆ ಹೊತ್ತು ಬರುವಂಥದ್ದು ವಿಶೇಷವಾಗಿ ಬರಲಿಲ್ಲ. ನಾನು ಇರುವಾಗ 1-2 ಬಂದಿದೆ. ಇಂದು ನಾಳೆ ನಾಡ್ದಿಗೆ ಇನ್ನೊಂದು ಬರ್ತದೆ ಅಂತ ಹೇಳಿ ಹೋಗಿದ್ದಾರೆ, ಬರಬೇಕು ಅಂತ. ಹಾಗೆ ಬಂದವರಿಗೆ ನಾವು ಇಲ್ಲಿ ಒಂದು ಪೂಜೆಯನ್ನು, ನಿತ್ಯ ಪೂಜೆಯನ್ನು ಅವರ ಹೆಸರಿಗೆ ಮಾಡಿ, ಅವರ ಸಂಕಲ್ಪ ಮಾಡಿ ಅವರಿಗೆ ಒಂದು ಮಾಡಿ ಕೊಡ್ತೇವೆ, ಪ್ರಾರ್ಥನೆ ಮಾಡಿ ಕೊಡ್ತೇವೆ. ಪ್ರಾರ್ಥನೆ ಮಾಡಿ ಕೊಟ್ಟಿದ್ದಕ್ಕೆ ಈಗ 1 ತಿಂಗಳ ಹಿಂದೆ ಒಬ್ಬರಿಗೆ ಒಂದು ಒಳ್ಳೆಯ ಕೆಲಸ ಆಗಿದೆ. ಅವ್ರದ್ದು ಒಂದು ಮನೆ ಮಾರಾಟ ಆಗಬೇಕಿತ್ತು, ಮನೆಯಲ್ಲಿ ತುಂಬ ಸಮಸ್ಯೆ ಇತ್ತು ಅಂತ ಹೇಳ್ತಾಯಿದ್ರು. ಮತ್ತು ಇಲ್ಲಿ ಬಂದು ಆವಾಗ ದೇವರಿಗೆ ಏನಾದರೂ ಸಮರ್ಪಣೆ ಮಾಡ್ತಾಯಿದ್ರು. ಮತ್ತು ಕೊನೆಯದಾಗಿ ನನ್ನ ಹತ್ರ ಒಂದು ಪೂಜೆ ಮಾಡಿಕೊಡಿ ಅಂತ ಹೇಳಿದರು. ಮತ್ತು ನಾನು ಒಂದು ಪೂಜೆ ಅಂದರೆ ನಿತ್ಯದ ಒಂದು ಪೂಜೆ ಉಂಟಲ್ಲ, ನಾವು 3 ಪೂಜೆ ಮಾಡ್ತೇವೆ, ಅದರಲ್ಲಿ ಒಂದು ಪೂಜೆ ಸಂಪೂರ್ಣವಾಗಿ ಅವರ ಹೆಸರಿನಲ್ಲಿ ಮಾಡಿದ್ದು. ಹಾಗೆ ಮಾಡಿ ಪ್ರಾರ್ಥನೆ ಮಾಡಿ ಕೊಟ್ಟೆ. ಮತ್ತು ಒಂದು 25-30 ದಿವಸ, ಒಂದು ತಿಂಗಳ ಹೆಚ್ಚು ಕಡಿಮೆ ಅವರಿಗೆ ಆ ಕೆಲಸ ಎಲ್ಲ ಒಳ್ಳೆಯದಾಗಿ ಆಯಿತು. ಮತ್ತು ಬಂದು ಇನ್ನೊಂದು ಪೂಜೆ ಮಾಡಬೇಕು, ಒಬ್ಬರಿಗೆ ಮದುವೆ ಆಗಲಿಲ್ಲ ನಮ್ಮ ಕುಟುಂಬದಲ್ಲಿ, ಅವರಿಗೆ ಮದುವೆ ಆಗಲಿಕ್ಕೆ ಆಗಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಎಲ್ಲ ದೇವರು ನಡೆಸಿಕೊಡ್ತಾನೆ ಹೇಳುವಂಥ ಒಂದು ವಿಶ್ವಾಸ ಉಂಟು. ಬಂಧಿಯಾಗಿ ನೊಂದಿಹನಯ್ಯ ಮಲ್ಲಿನಾಥ, ನಿನ್ನ ನಾಮವ ನಾ ಬಿಡೆನು ಮಲ್ಲೇಶ, ನಿನ್ನ ನಾಮವ ನಾ ಬಿಡೆನು ಮಲ್ಲೇಶ, ಬಿಡೆ ನಿನ್ನ ಶ್ರೀ ಚರಣವ, ಬಿಡೆ ನಿನ್ನ ಶ್ರೀ ಚರಣವ, ಬಿಡೆ ನಿನ್ನ ಶ್ರೀ ಚರಣವ, ಬಿಡೆ ನಿನ್ನ ಶ್ರೀ ಚರಣವ. ಶ್ರೀ ಕ್ಷೇತ್ರದಲ್ಲಿರುವ ದುರ್ಗೆ ಜಲದುರ್ಗಿಯಾಗಿ ಭಕ್ತರನ್ನ ಆಶೀರ್ವದಿಸುತ್ತಾಳೆ. ಶ್ರೀ ಕ್ಷೇತ್ರ ನೇತ್ರಾವತಿ ನದಿಯ ದಂಡೆಯಲ್ಲಿದ್ದು ಪ್ರಕೃತಿ ರಮಣೀಯ ಕ್ಷೇತ್ರವಾಗಿದೆ. ತಂಪಾದ ವಾತಾವರಣದಲ್ಲಿರುವ ಕ್ಷೇತ್ರ ಇದಾಗಿದೆ. ಈ ಕ್ಷೇತ್ರಕ್ಕೆ ಭಕ್ತರು ಒಮ್ಮೆ ಭೇಟಿ ಕೊಟ್ಟರೆ ಕಷ್ಟಗಳು ಹೋದಂತೆ ಭಾಸವಾಗುತ್ತದೆ. ಪ್ರಶಾಂತವಾದ ವಾತಾವರಣದಲ್ಲಿರುವ ಈ ಕ್ಷೇತ್ರಕ್ಕೆ ದೇಶ ವಿದೇಶಗಳಿಂದಲೂ ಭಕ್ತರು ಬಂದು ಶ್ರೀ ಮಲ್ಲಿಕಾರ್ಜುನ ದೇವರ ಸೇವೆಯನ್ನ ಮಾಡು ಹೋಗುವುದನ್ನ ಕಾಣಬಹುದಾಗಿದೆ. ಗುರುಗಳ ನೆರಳಿಲ್ಲ, ಶರಣರ ಸಂಗವಿಲ್ಲ, ದಾಸೋಹ ಧರ್ಮ ಮರೆತು ಹೋದೆನು ತಂದೆ. ಗುರುಗಳ ನೆರಳಿಲ್ಲ, ಶರಣರ ಸಂಗವಿಲ್ಲ, ದಾಸೋಹ ಧರ್ಮ ಮರೆತು ಹೋದೆನು. ಶ್ರೀ
ದೇವನಿಗೆ ರುದ್ರಾಭಿಷೇಕ ಸೇವೆ ನೀಡಲಾಗುತ್ತದೆ. ಹಲವು ಕಷ್ಟಗಳು ಪರಿಹಾರವಾದ ಹಿನ್ನೆಲೆ ಇರುವ ಕ್ಷೇತ್ರ ಇದಾಗಿದೆ. ನಂಬಿ ಬಂದ ಭಕ್ತರನ್ನ ಕಾಪಾಡುವ ಶ್ರೀ ಮಲ್ಲಿಕಾರ್ಜುನ ದೇವರು ಸಕಲರಿಗೂ ಒಳಿತನ್ನುಂಟು ಮಾಡಲಿ. ಶರಣರ ಸಂಗವಿಲ್ಲ, ದಾಸೋಹ ಧರ್ಮ ಮರೆತು ಹೋದೆನು ತಂದೆ. ಶಿವ ಪೂಜೆ ಇಲ್ಲದೆ ಜಂಗಮರ ಕಾಣದೆ. ಮಲ್ಲೇಶ ಮಲ್ಲೇಶ ಶಿವ ಪೂಜೆ ಇಲ್ಲದೆ ಜಂಗಮರ ಕಾಣದೆ. ಕಾಮದ ಮನೆಯನ್ನ ಅರಸುತ್ತ ಹೋದೆನು. ಕಾಮದ ಮನೆಯನ್ನ ಅರಸುತ್ತ ಹೋದೆನು. ಭಕ್ತ ರಕ್ಷಕನಿ ಕಾಯಬೇಕು ಮಲ್ಲೇಶ. ಬಿಡೆ ನಿನ್ನ ಶ್ರೀ ಚರಣವ, ಬಿಡೆ ನಿನ್ನ ಶ್ರೀ ಚರಣವ, ಬಿಡೆ ನಿನ್ನ ಶ್ರೀ ಚರಣವ, ಬಿಡೆ ನಿನ್ನ ಶ್ರೀ ಚರಣವ. ಮಾನಾಭಿಮಾನ ಮಾನಾಭಿಮಾನ ನಿನ್ನ ಪಾದದಲ್ಲಿ ಮಲ್ಲೇಶ. ಬಿಡೆ ನಿನ್ನ ಶ್ರೀ ಚರಣವ, 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 ಬಿಡೆ ನಿನ್ನ ಶ್ರೀ ಚರಣವ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿಯಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್.